ಶಕ್ತಿ ವಸತಿ ಶಾಲೆಯಿಂದ ಮಂಗಳೂರು ವಿಶ್ವವಿದ್ಯಾನಿಲಯದ ಸಮಾಜ ಕಾರ್ಯ ಸ್ನಾತಕೋತ್ತರ ವಿಭಾಗದ ಸಹಯೋಗದೊಂದಿಗೆ ಮಕ್ಕಳ ಹಕ್ಕು ಬಗ್ಗೆ ಜಾಗೃತಿ ಹಾಗೂ ಪೋಕ್ಸೋ ಕಾಯ್ದೆ ಕುರಿತು ಒಂದು ದಿನದ ಸೆಮಿನಾರ್ ಕಾಲೇಜಿನಲ್ಲಿ ನಡೆಯಿತು. ಶಕ್ತಿನಗರದ ಶಕ್ತಿ ವಸತಿ ಶಾಲೆಯಿಂದ ಮಂಗಳೂರು ವಿಶ್ವವಿದ್ಯಾನಿಲಯದ ಸಮಾಜ ಕಾರ್ಯದ ಸ್ನಾತಕೋತ್ತರ ವಿಭಾಗದ ಸಹಯೋಗದೊಂದಿಗೆ ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಹಾಗೂ ಪೋಕ್ಸೋ ಕಾಯ್ದೆ ಕುರಿತು ಒಂದು ದಿನದ ಸೆಮಿನಾರ್ ಅನ್ನು ಶಕ್ತಿ ವಿದ್ಯಾಸಂಸ್ಥೆಯ ಪ್ರಧಾನ ಸಲಹೆಗಾರರಾದ ರಮೇಶ್ಗೆ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಮಂಗಳೂರು ವಿಶ್ವವಿದ್ಯಾನಿಲಯದ ಸಮಾಜ ಕಾರ್ಯ ಸ್ನಾತಕೋತ್ತರ ವಿಭಾಗದ ಅಧ್ಯಕ್ಷರಾದ ಡಾ ಪೌಲ್ಜಿ ಆಕ್ವಿನಾಸ್ ಮಾತನಾಡಿ, ಮಕ್ಕಳು ರಾಷ್ಟ್ರದ ಅತ್ಯಮೂಲ್ಯ ಸಂಪನ್ಮೂಲ ಮತ್ತು ಇವರು ಭವಿಷ್ಯದ ಶಕ್ತಿ. ಮಕ್ಕಳ ಜೀವನವು ಭಯ ಮತ್ತು ಹಿಂಸೆಯಿಂದ ಮುಕ್ತವಾಗಬೇಕು ಅಂತ ಹೇಳಿದರು. Now, when we talk about children, we talk about those, at least in the POSCO Act, as someone below 18 years of age. Now, what really happens to the girl child is, till 18 years she is a child as per law. But her physical growth, her understanding would take place around at about 10-12 years. So you have a gap of some 6 years, which is the age of exploitation. I'm sorry to say this, it is the age of exploitation. Same way for the boys, the problem is that suppose it is a girl child, people stand up. But when it is the boys, we don't even know that an abuse has taken place. So in either case, we should have awareness about our rights. We should have awareness of what we stand for. ಮಂಗಳೂರು ವಿಶ್ವವಿದ್ಯಾನಿಲಯದ ಸಮಾಜ ಕಾರ್ಯ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾ ಯಶಸ್ವಿನಿ ಭಟ್ಟಂಗಯ್ಯ ಅವರು ಸಮಾಜದ ಮಕ್ಕಳು ಮತ್ತು ಇತರ ದುರ್ಬಲ ಗುಂಪುಗಳ ರಕ್ಷಣೆಯ ಅಗತ್ಯತೆಯ ಕುರಿತು ಮಾತನಾಡಿದರು. ಅವರಿಗೆ ಕಾನೂನು ಹಕ್ಕುಗಳ ಜ್ಞಾನದ ಮಹತ್ವವನ್ನು ಮನವರಿಕೆ ಮಾಡುವುದು ಒಳಿತು ಅಂತ ತಿಳಿಸಿದರು. ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವರ್ಕ್ we have placed 4 students for the fieldwork practicum, and the program what you are witnessing today is something like a practicals for them. So we are assessing them, how they are organized and how they have identified the need. ಮಗುವಿಗೆ ಆಹ್ಲಾದಕರ ಬಾಲ್ಯವಿರಬೇಕು ಎಂಬ ಉದ್ದೇಶದಿಂದ ಶಾಲೆಯು ಸಮರ ಕಲೆಗಳು ಮತ್ತು ಸ್ವರಕ್ಷಣೆಗೋಸ್ಕರ ಕರಾಟೆಯಂತಹ ತರಬೇತಿಯನ್ನು ನೀಡುತ್ತಾ ಇದೆಯಂತ ಅಧ್ಯಕ್ಷೀಯ ಭಾಷಣದಲ್ಲಿ ಶಾಲೆಯ ಪ್ರಾಂಶುಪಾಲೆ ವಿದ್ಯಾಜಿ ಕಾಮತ್ ಹೇಳಿದರು. ಚೈಲ್ಡ್ ಲೈನ್ ಕೇಂದ್ರದ ಸಂಯೋಜಕರಾದ ದೀಕ್ಷಿತ್ ಮತ್ತು ಚೈಲ್ಡ್ ಲೈನ್ ದಕ್ಷಿಣ ಕನ್ನಡ ಸದಸ್ಯೆ ಅಸುಂತಾ ಡಿಸೋಜಾ ಅವರು ಸಮಾಜದಲ್ಲಿ ಮಕ್ಕಳ ಮೇಲೆ ನಡೀತಾ ಇರುವ ದೌರ್ಜನ್ಯ, ಬಾಲ್ಯ ವಿವಾಹ, ಮಕ್ಕಳ ಕಳ್ಳಸಾಗಣೆ ಕುರಿತಂತೆ ಮಾಹಿತಿ ನೀಡಿದರು. ಇಂತಹ ಅನುಭವಗಳು ನಮ್ಮ ವಿದ್ಯಾರ್ಥಿಗಳಲ್ಲಿ ಬಂದಲ್ಲಿ 1098 ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸ್ವಾಗತವನ್ನ ಮಂಗಳೂರು ವಿಶ್ವವಿದ್ಯಾನಿಲಯದ ಸಮಾಜ ಕಾರ್ಯ ವಿದ್ಯಾರ್ಥಿನಿ ಆದಿತ್ಯ ಪಿ, ಧನ್ಯವಾದವನ್ನ ಅಕ್ಷತಾ ಎಸ್ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಹಿರಿಯರಾದ ಪ್ರೊಫೆಸರ್ ದುರ್ಗೇಶ್ ಬೈಲೂರು, ಎಲ್ಲಾ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.